ಎಲ್ಲ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ನವದುರ್ಗೆಯರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ನವರಾತ್ರಿ ಅಥವಾ ದಸರಾ ಎಂದ ತಕ್ಷಣ ನವದುರ್ಗೆಯರ ರೂಪ ನಮ್ಮೆದುರು ಗೋಚರವಾಗುತ್ತದೆ. ರಾಕ್ಷಸ ರಾಜ ಮಹಿಷಾಸುರ ಹಾಗೂ ಆತನ ಜತೆಯಲ್ಲಿದ್ದ ರಾಕ್ಷಸರನ್ನು ಸಂಹಾರ ಮಾಡಲು ದುರ್ಗಾದೇವಿ ತಳೆದಿರುವ ನವದುರ್ಗೆಯರ ಅವತಾರ ಹಾಗೂ ನವದುರ್ಗೆಯರ ಜನನದ ಹಿನ್ನೆಲೆಯನ್ನು ಹಂತವಾಗಿ ತಿಳಿಸಿಕೊಡುತ್ತಿದ್ದೇನೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರಾಕ್ಷಸ ರಾಜ ಮಹಿಷಾಸುರನು ಬ್ರಹ್ಮನನ್ನು ತಪಸ್ಸು ಮಾಡಿ ವರವನ್ನು ಬೇಡುತ್ತಾನೆ. ಪ್ರಾಣಿಗಳಿಂದಾಗಲಿ ಅಥವಾ ಪಕ್ಷಿಗಳಿಂದಾಗಲಿ, ಕೀಟಗಳಿಂದಾಗಲಿ ಅಥವಾ ಯಾವುದೇ ಗಂಡು ಜೀವಿಯಿಂದಾಗಲಿ ಮರಣ ಬರಬಾರದೆನ್ನುವ ವರವನ್ನು ಕೇಳುತ್ತಾನೆ. ಬಲಶಾಲಿಯಾದ ತನ್ನನ್ನು ಇನ್ನೊಬ್ಬಳು ಏನೂ ಮಾಡಲು ಸಾಧ್ಯವಾಗದೆನ್ನುವ ಅಹಂಕಾರದಿಂದ ಹೆಣ್ಣನ್ನು ಬಿಟ್ಟು ಬೇರೆ ಎಲ್ಲ ಜೀವಿಯಿಂದಲೂ ಮರಣ ಬರಬಾರದೆನ್ನುವ ವರವನ್ನು ಪಡೆದಿದ್ದ. ತ್ರಿಲೋಕಗಳಲ್ಲೂ ಗದ್ದಲವೆಬ್ಬಿಸಿ ದೇವತೆಗಳನ್ನೆಲ್ಲ ಓಡಿಸಿ ಅಟ್ಟಹಾಸ ಮೆರೆಯುತ್ತಿದ್ದ ಸಂದರ್ಭ ತ್ರಿಮೂರ್ತಿಗಳು ತಮ್ಮ ಶಕ್ತಿಯನ್ನೆಲ್ಲ ಒಂದೆಡೆ ಸೇರಿಸಿ ದುರ್ಗಾದೇವಿಯನ್ನು ಸೃಷ್ಟಿ ಮಾಡುತ್ತಾರೆ. ಹೆಣ್ಣೊಬ್ಬಳು ತನ್ನನ್ನು ಏನೂ ಮಾಡಲು ಸಾಧ್ಯವಾಗದೆನ್ನುವ ಭ್ರಮೆಯಲ್ಲಿದ್ದ ಮಹಿಷಾಸುರನನ್ನು ದುರ್ಗಾದೇವಿ ಅಟ್ಟಾಡಿಸಿಕೊಂಡು ಹೋಗಿ ಸಂಹಾರ ಮಾಡುತ್ತಾಳೆ. 9 ದಿನ 9 ಅವತಾರಗಳನ್ನು ಪಡೆದು ಮಹಿಷಾಸುರ ಹಾಗೂ ಆತನ ಜೊತೆಗಾರರನ್ನು ಸಂಹಾರ ಮಾಡುತ್ತಾಳೆ. ದುರ್ಗೆಯು ತಳೆದಿರುವ 9 ಅವತಾರಗಳು: ಮೊದಲನೆಯ ದಿನ ಶೈಲಪುತ್ರಿ, 2ನೆಯ ದಿನ ಬ್ರಹ್ಮಚಾರಿಣಿ, 3ನೆಯ ದಿನ ಚಂದ್ರಘಂಟ, 4ನೆಯ ದಿನ ಕೂಷ್ಮಾಂಡ, 5ನೆಯ ದಿನ ಸ್ಕಂದಮಾತಾ, 6ನೆಯ ದಿನ ಕಾತ್ಯಾಯಿನಿ, 7ನೆಯ ದಿನ ಕಾಲರಾತ್ರಿ, 8ನೆಯ ದಿನ ಮಹಾಗೌರಿ ಹಾಗೂ 9ನೆಯ ದಿನ ಸಿದ್ಧಿದಾತ್ರಿ. ನವದುರ್ಗೆಯರ ಜನನದ ಹಿಂದಿರುವ ಹಿನ್ನೆಲೆ ಹಾಗೂ ನವದುರ್ಗೆಯರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.